ಅವಳು ಗಂಡನನ್ನ ಬಿಟ್ಟು ಒಂದ್ ಕಡೆ ಬದುಕಿದ್ಲು. ಅವಳನ್ನ ಪ್ರೀತಿಸಿದ ರಾಜಮಣಿ ನಯ್ಯರ್ ಅವನ ಹೆಸರು. ಪ್ರೀತಿಸಿ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ. ಗಂಡನ ಬಿಟ್ಟು ಬಂದಿದ್ಲು. ತನಗಿದ್ದಂತ ಮಗಳು ಗಂಡನ ಜೊತೆ ಇದ್ದಿದ್ರಿಂದ ತಾನು ಇವನ ಜೊತೆ ಸಂಸಾರ ನಡೆಸ್ತೀನಿ ಅಂತ ಮದುವೆನೂ ಆಗ್ತೀನಿ ಅಂತ ನಿಶ್ಚಯ ಮಾಡಿ ಅವ್ರ ಜೊತೆ ಹೋದ್ದು ಮದುವೆಗಿದ್ರೆ ಆಗ್ಲಿಲ್ಲ ಅವನು. ಆದ್ರೆ ಸ್ವಲ್ಪ ದಿನದಲ್ಲಿ ಗೊತ್ತಾಯ್ತು ಇವನು ರಾಜಮಣಿ ನಯ್ಯರ್ ಅಲ್ಲ, ಇವನು ನಜೀಬುದ್ದೀನ್ ಅಂತ. ನಜೀಬುದ್ದೀನ್ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಇವಳನ್ನ ಹಿಂದೂ ಹೆಣ್ಣು ಮಗಳನ್ನ ತನ್ನ ತೆಕ್ಕೆ ಕರೆಗಳು, ಬೇರೆ ದಾರಿ ಇರಲಿಲ್ಲ. ಅವನ ಜೊತೆ ಬದುಕಲಿಕ್ಕೆ ಶುರು ಮಾಡಿ ಆಗಿತ್ತು. ತಂದೆ ಜೊತೆ ಇದ್ದಂತ ಹೆಣ್ಣು ಮಗಳು 18 ವರ್ಷ ಪ್ರಾಪ್ತ ವಯಸ್ಕಳು. ಒಂದಿನ ಅಮ್ಮನ ನೋಡ್ಕೊಂಡು ಬರ್ತೀನಿ ಅಪ್ಪ, ಒಂದೆರಡು ದಿನ ಅಮ್ಮನ ಜೊತೆ ಇದ್ದು ಬರ್ತೀನಿ ಅಂತ ಬೇರೆ ಅಪ್ಪನನ್ನು ಹುಡುಕಿಕೊಂಡಿದ್ದಂತ ಈ ತಾಯಿಯೊಂದಿಗೆ 2 ದಿನಕ್ಕೆ ಅಂತ ಬಂದರು. ತಮಿಳುನಾಡಿನಲ್ಲಿ ನಡೆದ ಘಟನೆ, ಚೆನ್ನೈ ಘಟನೆ ಇತ್ತು. 2022 ನವೆಂಬರ್, ಮೊನ್ನೆ ಹೊರಗಡೆ ಬಂದಂತ ಘಟನೆ. 2 ದಿನಗಳಿಗೋಸ್ಕರ ಅಲ್ಲಿ ಇರ್ತೀನಿ ಅಂತ ಬಂದು ಅವಳು ನೋಡಿದ. ಅವಳ ಕಡೆಗೆ ಆಕರ್ಷಿತನಾದ ಇವನು ಮನೆಯಲ್ಲಿ ಈಕೆ ಇಲ್ಲದೆ ಹೋದಾಗ ಅವಳನ್ನು ರೇಪ್ ಮಾಡಿ ಕೊಂದು ಹಾಕ್ಬಿಟ್ಟ. 18ರ ಹೆಣ್ಣು ಮಗುನ ಕೊಂದುಬಿಟ್ಟ. And you know how the media supported him? ಒಂದು ಇಂಗ್ಲಿಷ್ ಪತ್ರಿಕೆ ಅವ್ರ ಬಗ್ಗೆ ವರದಿ ಬರೀತಾ ಏನ್ ಬರೀತು ಗೊತ್ತಾ? ರಾಜಮಣಿ ನಯ್ಯರ್ ತನ್ನ ಲವರ್ನ 18 ವರ್ಷದ ಮಗಳನ್ನ ಅವನು ರೇಪ್ ಮಾಡಿ ಕೊಂದ. ನಜೀಬುದ್ದೀನ್ ಅಂತ ಬರೆಯಲಿಲ್ಲ. How the media supports? They knew it. ಅವ್ರಿಗೆ ಗೊತ್ತಿತ್ತು ಅವನು ನಜೀಬುದ್ದೀನ್ ಹೆಸರು ಬದಲಾಯಿಸಿಕೊಂಡಿದ್ದಾನೆ, ಅಯೋಗ್ಯ. ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಹಿಂದೂ ಮುಖವಾಡ ಧರಿಸಿಕೊಂಡು ಮಾಡಿದ್ದಾನೆ ಅಂತ ಬರಲಿಲ್ಲ ಪತ್ರಿಕೆಗಳು. ಐ ಹ್ಯಾವ್ ದಟ್ ಕಟಿಂಗ್ ವಿತ್ ಮೀ. ಇಡೀ ಪತ್ರಿಕೆ, ಇಡೀ ರಿಪೋರ್ಟ್ ಅಲ್ಲಿ ನಜೀಬುದ್ದೀನ್ ಹೆಸರು ರಾಜಮಣಿ ನಯ್ಯರ್ ಅಂತ ಬರೆದ್ರು. ಯಾಕೆ ಅಂತಂದ್ರೆ ಇದನ್ನ ಮುಸಲ್ಮಾನ್ ಮಾಡಿದ್ದು ಅಂತ ಗೊತ್ತಾದ್ರೆ ಈ ವಿಚಾರಗಳನ್ನ ಹೇಳ್ತಿರೋರಿಗೆ ಪಕ್ಕ ಗೊತ್ತಾಗುತ್ತೆ ಅದು. ಅದಕ್ಕೋಸ್ಕರ ಮುಚ್ಚಿಡಬೇಕು ಅಂತ ಈ ತರದ ಪ್ರಯತ್ನ ಮಾಡಿದ್ರೆ ಏನ್ ಹೇಳ. ನಾನು ಮೀಡಿಯಾಗಳ ಸಪೋರ್ಟ್ ಕುರಿತಂತಾನೆ ಮಾತನಾಡೋದಾದ್ರೆ ಐ ಆಮ್ ಸಾರಿ ಟು ಸೇ ಮೈ ಫ್ರೆಂಡ್ಸ್, ಎಲ್ಲರೂ ಸೋನಿ ಲೈವ್ ಹಾಕೊಂಡು ಮನೇಲಿ ಕೂತಿದ್ದೀವಿ. ಆ ಸೋನಿ ಲೈವ್ ನಲ್ಲಿ ನಾನು ಮೊದಲೇ ಹೇಳಿದಂತ ಕತೆ, ಅಫ್ತಾಬ್ ಮತ್ತು ಶ್ರದ್ಧಾಳ ಕತೆ ಹೆಂಗ್ ಮಾಡಿದ್ದಾರೆ ಗೊತ್ತೇನು? ಶ್ರದ್ಧಾಳ ಹೆಸರನ್ನ ಕ್ರಿಶ್ಚಿಯನ್ ಲೇಡಿ ಮಾಡಿದ್ದಾರೆ, ಸಮ್ ಡಿಸೋಜಾ, ಶ್ರದ್ಧಾ ಅಂತ ಇಟ್ಟಿಲ್ಲ. ಈ ಮರ್ಡರ್ ಮಾಡಿದಂತ ಅಫ್ತಾಬನ ಹೆಸರನ್ನ ಮಿಹಿರ್ ಅಂತ ಹಿಂದೂವಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಯೋಗ್ಯ ಅಫ್ತಾಬ್ 20 ಹೆಣ್ಣು ಮಕ್ಕಳೊಂದಿಗೆ, ಹಿಂದೂ ಹೆಣ್ಣು ಮಕ್ಕಳೊಂದಿಗೆ ಸಂಪರ್ಕ ಇರಿಸಿಕೊಂಡಿದ್ದ ಅಫ್ತಾಬನನ್ನ ಯೋಗ ಟೀಚರ್ ಮಾಡಿದ್ದಾರೆ. ಒಬ್ಬ ಹಿಂದೂ ಯೋಗ ಟೀಚರ್ ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನ ಮೋಸದಿಂದ ಹಿಂಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಅವಳನ್ನ ಪ್ರೇಮಿಸಿ ಮದುವೆ ಮಾಡುವಂತ ನಾಟಕ ಮಾಡಿ ಅವಳನ್ನ ತುಂಡರಿಸಿ ಫ್ರಿಡ್ಜ್ ಅಲ್ಲಿ ಇಡ್ತಾನೆ. ಎಲ್ಲ ತೋರಿಸಿದ್ದಾರೆ. ತೋರಿಸಿ ಪೊಲೀಸರಿಗೆ ಸಪೋರ್ಟ್ ಮಾಡೋನು ಯಾರು ಗೊತ್ತಾ? ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ. ಶಬಾಷ್. ಕ್ರಿಶ್ಚಿಯನ್ ಹೆಣ್ಣು ಮಗಳಿಗೆ ಮೋಸ ಮಾಡೋನು ಹಿಂದೂ ಹುಡುಗ, ಅವಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಆಗುವನು ಒಬ್ಬ ಮುಸ್ಲಿಂ ಹುಡುಗ. ಶಬಾಷ್, ಏನ್ ಚೆನ್ನಾಗಿದೆ. ಈ ತರದ ಎಷ್ಟು ಮ್ಯಾನಿಪುಲೇಷನ್ ಕಳೆದ ಅನೇಕ ವರ್ಷಗಳಿಂದ ನಡೆದಿದೆ. ಈಗ ಹಿಂದೂ ಸಮಾಜ ಜಾಗೃತವಾದ ನಂತರ ಅಫ್ಕೋರ್ಸ್ ನಾನು ಹಿಂದೂ ಜನಜಾಗೃತಿ ಸಮಿತಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಗಲು ರಾತ್ರಿ ಶ್ರಮ ವಹಿಸಿ ಎಲ್ಲರಿಗೂ ಮೊಬೈಲ್ ನಂಬರ್ಗಳನ್ನು ಕೊಟ್ಟು, ಟೆಲಿಫೋನ್ ನಂಬರ್ಗಳನ್ನು ಕೊಟ್ಟು ಸೋನಿ ಲೈವ್ಗೆ ಹೇಗೆ ಕಾಡಿದ್ರು ಅಂದ್ರೆ, ಎಷ್ಟು ಜನ ಸೋನಿ ಲೈವ್ ನ ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅಂತಂದ್ರೆ ಮರುದಿನವೇ ಸೋನಿ ಲೈವ್ ಆ ಎಪಿಸೋಡ್ ನ ಡಿಲೀಟ್ ಮಾಡಿ, ಯಾರಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಇದು ಈ ಕೇಸ್ ಅಲ್ಲ, ಬೇರೆ ಕೇಸನ್ನು ಆಧಾರವಾಗಿ ಇಟ್ಕೊಂಡು ನಾವು ಮಾಡಿದ್ದು ಅಂತ ಹೇಳಿ ಕೈ ತೊಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವು ಅಂತ. ಅಂದ್ರೆ ನಾವೇನಾದ್ರೂ ಜಾಗೃತಿಯನ್ನು ಕಳ್ಕೊಂಡ್ರೆ ಹಿಂದೂ ತನ್ನ ಮುಖ ತನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿಕ್ಕೆ ನಾಚಿಕೆ ಆಗುವಂತೆ ಇವ್ರು ಮಾಡ್ಬಿಡ್ತಾರಲ್ಲ. ಎಲ್ಲಿಂದ ನಡೆಯುತ್ತೆ ಈ ಕೇಸು, ಎಲ್ಲಿಂದ ನಡೆಯುತ್ತೆ ಈ ಪ್ರಕರಣಗಳು ಅಂತ ಒಂದು ಸಲ ಯೋಚನೆ ಮಾಡಬೇಕಾಗಿರುವಂತ ಪ್ರಕ್ರಿಯೆ. ನಾನು ಸುಮ್ಮನೆ ಯೋಚನೆ ಮಾಡೋದು, ಈ ಮುಸ್ಲಿಂ ಹುಡುಗರಿಗೆ